ಹಿತಮಿತ ಮಾತು ನಮ್ಮ ಬದುಕಿನ ಪಥವನ್ನು ಬದಲಿಸುವ ಸಾಧ್ಯತೆಯನ್ನು ಪಡೆದುಕೊಂಡಿದೆ. ನಿರಂತರವಾಗಿ ದೇವರ ನಾಮಸ್ಮರಣೆ ಪರಿವರ್ತನೆಗೆ ಕಾರಣವಾಗಿದೆ. ಪ್ರೀತಿಗಿಂತ ದೊಡ್ಡ ಶಕ್ತಿ, ಸಂಪತ್ತು ಬೇರೊಂದಿಲ್ಲ. ಸನ್ಯಾಸ ಜೀವನ ಸ್ವೀಕರಿಸಿದ ಬಳಿಕ ಕನಕ ಕಾಂಚನ ರಹಿತರಾಗಿರಬೇಕು ಎಂದು ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹೇಳಿದರು. ಅವರು ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಮಧುಕರಿ ಸೇವೆಯ ಬಳಿಕ ನಡೆದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಸುರೇಂದ್ರ ಕುಮಾರ್ ಮಾತನಾಡಿ, ಅಹಂಕಾರ ಬಿಟ್ಟವರಿಗೆ ಅಲಂಕಾರದ ಅವಶ್ಯಕತೆ ಇಲ್ಲ, ತ್ಯಾಗದಿಂದ ಸುಖ ನಿರಂತರವಾಗಿರುತ್ತದೆ ಎಂದರು. ಕನಕ ಕಾಂಚನ ಕೀರ್ತಿಯಲ್ಲಿ ಬದುಕನ್ನು ನಿರ್ವಹಿಸುವ ಸನ್ಯಾಸ ಧರ್ಮ ಬಹುಶಃ 28 ವರ್ಷದಲ್ಲಿ ಮಾಣಿಲದಲ್ಲಿ ಏನೋ ಆ ಭಗವಂತ ತಾಯಿ ನಡೆಸಿದ್ದಾರೆ. ನಾನು ಆಗಲೇ ಹೇಳ್ತೇನೆ, ಹಾಗೆ ಸೂತ್ರಧಾರೆ ಪಾತ್ರಧಾರೆ ಅವರು ಇವತ್ತು ಮಧುಕರಿ ಭಿಕ್ಷೆ ಒಬ್ಬ ಅವಧೂತನಾಗಿ ಸಮಾಜದಲ್ಲಿ ಭಿಕ್ಷೆ ಬೇಡಿ ಸಮಾಜಕ್ಕೆ ದಾನ ಮಾಡುವುದು. ಇವತ್ತು ಈ ಮಧುಕರಿಯಲ್ಲಿ ಏನು ಬರ್ತದೆ ಅದೆಲ್ಲ ಬಡ ವಿದ್ಯಾರ್ಥಿಗಳಿಗೆ ಪೋಷಣೆಗೆ ಇಲ್ಲಿ ಸದುಪಯೋಗ ಆಗ್ತದೆ. ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟಲ್ಲಿ ಇರ್ತದೆ. ಅದಕ್ಕೆ ಅದು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿ